ಪುತ್ತೂರು ಮತ್ತು ಮುಂಬೈಯಲ್ಲಿ ಪ್ರಸಿದ್ಧಿ ಪಡೆದಿರುವ ಶರೀಫ್ ಜೆಕೆ ಮಾಲಕತ್ವದ ಹೋಟೆಲ್ ರಾಯಲ್ ಇನ್ ಮಂಗಳೂರಿನ ಕೋಡಿಯಲ್ಬೈಲ್ನ ಎಂಜಿ ರಸ್ತೆಯಲ್ಲಿ ಶುಭಾರಂಭಗೊಂಡಿತು. ನೂತನ ಹೋಟೆಲ್ ಅನ್ನು ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿರುವ ಮಂಗಳೂರು ನಗರದಲ್ಲೇ ಹೋಟೆಲ್ ರಾಯಲ್ ಇನ್ ಎಂಬ ಸಂಸ್ಥೆಯನ್ನ ಆರಂಭಿಸುವ ಮೂಲಕ ಯುವ ಜನತೆಗೆ ಮಾಲಕರಾದ ಶರೀಫ್ ಮಾದರಿಯಾಗಿದ್ದಾರೆ. ರಾಯಲ್ ಇನ್ ಸಂಸ್ಥೆ ಬೇರೆ ಬೇರೆ ನಗರಗಳಲ್ಲಿ ಶಾಖೆಯನ್ನ ತೆರೆಯುವಂತಾಗಲಿ ಎಂದು ಹಾರೈಸಿದ್ರು. ಬಹುಶಃ ಈ ಒಂದು ಪ್ರದೇಶ ಅತ್ಯಂತ ಅಭಿವೃದ್ಧಿಯಾಗುವ ಪ್ರದೇಶ, ಇಲ್ಲಿ ಬಹುಶಃ ಎಲ್ಲರ ವಿಶ್ವಾಸ ಗಳಿಸಿಕೊಂಡು ಬಹುಶಃ ಒಂದು ಯುವಕರಾಗಿದ್ದುಕೊಂಡು ಈ ಒಂದು ವ್ಯಾಪಾರ ಪ್ರಾರಂಭ ಮಾಡುವ ಮೂಲಕ ಎಲ್ಲರಿಗೂ ಕುರಿತು ಮಾದರಿಯಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನೋ ಮತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ ಅವರು ರಿಸೆಪ್ಷನ್ ಕೊಠಡಿಯನ್ನ ಉದ್ಘಾಟಿಸಿದ್ರು. ನಂತರ ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು ಅವರು ಮಾತನಾಡಿ, ಮಂಗಳೂರಿನ ಎಂಜಿ ರೋಡ್ನಲ್ಲೇ ಇಂತಹ ವಸತಿ ಸಮುಚ್ಚಯದ ಅವಶ್ಯಕತೆ ಇತ್ತು. ಮಂಗಳೂರು ನಗರದಲ್ಲಿ ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳಿದ್ದು ಎಲ್ಲರಿಗೂ ಉಪಯುಕ್ತವಾಗಲಿದೆ ಎಂದು ಹೇಳಿದ್ರು. ಇನ್ನಿತರ ರೆಸಿಡೆಂಟ್ ಇರುವಂತಹ ಈ ಪ್ರದೇಶಕ್ಕೆ ಇದು ಖಂಡಿತವಾಗಿ ರಾಯಲ್ ಇನ್ನಂತ ಒಂದು ವಸತಿ ಕಟ್ಟಡ ಇಲ್ಲಿಗೆ ಬಹಳಷ್ಟು ಅವಶ್ಯಕತೆ ಇತ್ತು. ಅದನ್ನು ಈ ಒಂದು ಮಳಿಗೆಯನ್ನು ಪ್ರಾರಂಭಿಸಿದ ನಮ್ಮ ಶರೀಫ್ರವರು ಅವರ ಜೊತೆಯಲ್ಲಿರುವಂಥ ಎಲ್ಲ ಮಾಲಕರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಈ ಒಂದು ಮಳಿಗೆ ಉತ್ತರವಾಗಿ ಬೆಳೆಯಲಿ. ಈ ಪ್ರದೇಶದ ದಕ್ಷಿಣ ಕನ್ನಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದ್ರು. ಬಹುಶಃ ಮಂಗಳೂರಿನ ಜನತೆಗೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕಾರಣ, SDM ವಿದ್ಯಾಸಂಸ್ಥೆ ಇರುವ ಕಾರಣ, ಬೆಸೆಂಟ್ ವಿದ್ಯಾಸಂಸ್ಥೆ ಇರುವ ಕಾರಣ, ಕ್ಯಾನ್ರಾ ಕಾಲೇಜ್ ವಿದ್ಯಾಸಂಸ್ಥೆ ಇರುವ ಕಾರಣ, ಅದೇ ರೀತಿ ಸಿಟಿ ಕಾರ್ಪೊರೇಷನ್ ಹಾಗೂ ಮಂಗಳಾ ಸ್ಟೇಡಿಯಂ ಅಂತ ಪ್ರಮುಖ ಕೇಂದ್ರಗಳು ಇರುವಂಥ ಸ್ಥಳದಲ್ಲಿ ಇವತ್ತು ನಮ್ಮ ಮಿತ್ರರಾದಂಥ ಶರೀಫ್ ಅವರು ಒಂದು ವಿನೂತನವಾದ ಹೊಸ ರೀತಿಯ ಹೊಸ ಫರ್ನಿಚರ್ಸ್ಗಳನ್ನು ಹಾಕ್ಕೊಂಡು ಯುವ ಶೈಲಿಯ ಒಂದು ಹೋಟೆಲನ್ನು ಉದ್ಘಾಟನೆ ಮಾಡಿದ್ದಾರೆ. ಇವರಿಗೂ ಇವರ ಸಿಬ್ಬಂದಿ ವರ್ಗದವರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಎಲ್ಲರೂ. ಹೋಟೆಲ್ ರಾಯಲ್ ಇನ್ ಇದರ ಮಾಲಕ ಶರೀಫ್ ಪುತ್ತೂರು ಅವರು ಮಾತನಾಡಿ, ರಾಯಲ್ ಇನ್ ವಸತಿ ಸಮುಚ್ಚಯವು ಪುತ್ತೂರು ಮತ್ತು ಮುಂಬೈಯಲ್ಲಿ ಯಶಸ್ವಿಯಾಗಿದೆ. ಗ್ರಾಹಕರ ಬೇಡಿಕೆಯ ಮೇರೆಗೆ ಮಂಗಳೂರಿನಲ್ಲಿ ಪ್ರಾರಂಭಿಸಿದ್ದೇವೆ. ಗ್ರಾಹಕರ ಸಹಕಾರದೊಂದಿಗೆ ಮಂಗಳೂರು ಶಾಖೆ ಯಶಸ್ವಿಯಾಗಿ ಮುಂದುವರಿಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನಮ್ಮ ವಸತಿ ಸಮುಚ್ಚಯದಲ್ಲಿ ವಾಸಿಸುವ ಅತಿಥಿಗಳಿಗೆ ಬೆಳಗಿನ ಉಪಹಾರ ಉಚಿತವಾಗಿ ನೀಡುತ್ತೇವೆ ಎಂದರು. और यहाँ का जो आते हैं गेस्ट है उनका हम एक और भी बात रखा हुआ है कि यहाँ का जो गेस्ट आता है उनको सुबह के वक्त जो ब्रेकफास्ट कॉम्प्लीमेंट रखा हुआ है वो भी शायद हम अभी कर रहे हैं हम लोग. और यहाँ का जो फूड का बारे में भी यहाँ पे होटल थोड़ा दूरी में है, वेज और नॉन वेज थोड़ा दूरी में है, तो हमने सोचा कि इधर होटल एक बनाना चाहता है, तो शायद इंशाल्लाह ये भी हम बनाएंगे. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ಅಬ್ದುಲ್ ರವೂಫ್, ಮಂಗಳೂರು ತಾಲೂಕು ಪಂಚಾಯತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಪೋಳಿಯಾರ್, ಬರ್ಕೆ ಪೊಲೀಸ್ ಠಾಣಾಧಿಕಾರಿ ಉಮೇಶ್ ಉಪ್ಪಲಿಗೆ, ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ, ಹಿಂದೂಸ್ತಾನ್ ಡೆವಲಪರ್ಸ್ನ ಆಡಳಿತ ನಿರ್ದೇಶಕ ಇಬ್ರಾಹಿಂ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 News 24/7 ಮಂಗಳೂರು.